ಮಂಗಳೂರಿನ ಕುಂಟಿಕಾನದಲ್ಲಿರುವ ಭಾರತ್ ಆಟೋಕಾಸ್ನ ಮಾರುತಿ ಸುಜುಕಿ ಅರೇನಾ ಕಾರ್ ಶೋರೂಂನಲ್ಲಿ ಮಾರುತಿ ಸುಜುಕಿಯವರ ಹೊಸ ಸೆಲೆರಿಯೋ ಕಾರು ಮಂಗಳೂರು ಮಾರುಕಟ್ಟೆಗೆ ಬಿಡುಗಡೆಗೊಂಡಿದೆ. ಗಣ್ಯರ ಸಮ್ಮುಖದಲ್ಲಿ ಕಾರನ್ನು ಬಿಡುಗಡೆಗೊಳಿಸಲಾಯಿತು. ಬಹಳ ಕುತೂಹಲ ಮೂಡಿಸಿರುವ ಮಾರುತಿ ಸುಜುಕಿ ಕಂಪನಿಯ ಹೊಸ ತಲೆಮಾರಿನ ಸೆಲೆರಿಯೋ ಕಾರು ಬಿಡುಗಡೆಯಾಗಿದೆ. ಹೊಸ ತಲೆಮಾರಿನ ಸೆಲೆರಿಯೋ ನೋಡಲು ಆಕರ್ಷಕವಾಗಿದೆ. ಹೊರ ವಿನ್ಯಾಸದ ಸೌಂದರ್ಯವು ಅತ್ಯದ್ಭುತವಾಗಿದೆ. ಸೆಲೆರಿಯೋ ಕಾರಿನ ಬಿಡುಗಡೆ ಸಮಾರಂಭವು ನಗರದ ಕುಂಟಿಕಾನದಲ್ಲಿರುವ ಭಾರತ್ ಆಟೋಕಾಸ್ನ ಮಾರುತಿ ಸುಜುಕಿ ಅರೇನಾ ಕಾರ್ ಶೋರೂಂನಲ್ಲಿ ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಯಿತು. ಈ ಸಂದರ್ಭ ಕೆಎಸ್ ಹೆಗಡೆಯ ಎಚ್ಒಡಿ ಪ್ರೊಫೆಸರ್ ಡಾಕ್ಟರ್ ವಿಕ್ರಮ್ ಶೆಟ್ಟಿಯವರು ಮಾತನಾಡಿ, ಭಾರತ್ ಆಟೋಕಾಸ್ ಕಳೆದ 16 ವರ್ಷಗಳಿಂದ ಈ ಭಾಗದ ಜನತೆಗೆ ಅತ್ಯುನ್ನತವಾದ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ. ಮಾರುತಿ ಸುಜುಕಿ ಕಂಪನಿಯವರು ಸೆಲೆರಿಯೋ ಎಂಬ ಕಾರನ್ನ ನವೀಕರಣಗೊಳಿಸಿ ಮತ್ತೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತಿರುವುದಕ್ಕೆ ಅಭಿನಂದನೆ ಎಂದು ಹೇಳಿದರು. ಈ ದಿನ ಬಹಳ ಸಂತೋಷ ಆಗ್ತದೆ. ಯಾಕಂತೇಳಿದ್ರೆ ಭಾರತ್ ಆಟೋಕಾಸ್ ಕಳೆದ 16 ವರ್ಷದಿಂದ ಈ ಭಾಗದ ಜನಕ್ಕೆ ಒಂದು ಅತ್ಯುನ್ನತವಾದ ಒಂದು ಸೇವೆಯನ್ನು ಕೊಡ್ತಾರೆ. 15ಕ್ಕಿಂತ ಹೆಚ್ಚು ಶೋರೂಮ್ಗಳ ಮೂಲಕ ಈ ಭಾಗದ ಕರಾವಳಿ ಹಾಗೂ ಉತ್ತರ ಕನ್ನಡದ ಎಲ್ಲ ಭಾಗಗಳಿಗೆ ಅತ್ಯುನ್ನತ ಸೇವೆಯನ್ನು ಕೊಡ್ತಾರೆ. ಈಗ ಏನಾಗ್ತದೆ, ಕಾರು ತಗೊಳ್ಳುವಾಗ ನಮ್ದು ಒಂದೇ ಕಾರು ತಗೊಳ್ಳುವವರಿಗೆ ಮಾತ್ರ, ಮತ್ತೆ ಅವರು ಮಾತಾಡ್ಲಿಕ್ಕೆ ಯಾರು ಸಿಗ್ತದೆ. ಆದ್ರೆ ಭಾರತ ಸರ್ಕಾರ ಅದಕ್ಕೊಂದು ಎಕ್ಸೆಪ್ಷನ್. ಯಾಕಂದ್ರೆ ಆಮೇಲೆ ಸಹ ಏನಾದರೂ ತೊಂದರೆ ಇದ್ರೆ ಯಾವತ್ತು ಫೋನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಭಾರತ್ ಆಟೋಕಾಸ್ನ ಎಂಟಿ ಸುಧೀರ್ ಪೈ ಅವರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. Having more than 60,000 people employed in Dakshina Kannada and Udupi district, and our foray in automobile is from last 16 years. We have started in 2006, and Bharat Autos got about 15 branches now. We started first with this branch in Kuntikar, and later on we spread across in Dakshina Kannada in almost all areas, Puttur, Belkandi, Mudbidri, to name a few here in Dakshina Kannada. And later in 2012 we got the dealership for Uttar Kannada, and we have another dealership set up in Karwar, having 5 more outlets in Uttar Kannada. So totally we are about 15 plus outlets in Dakshina Kannada and Uttar Kannada. ಅನಂತರ ಭಾರತ್ ಆಟೋಕಾಸ್ನ ಎಸ್ಆರ್ಎಂ ಮಹೀಂದ್ರ ಜೈನ್ ಅವರು ನ್ಯೂ ಸೆಲೆರಿಯೋ ಕಾರಿನ ವೈಶಿಷ್ಟ್ಯತೆಯನ್ನ ವಿವರಿಸಿದರು. The happy customers in the car sold the last 14 to 21, the 5,92,000 plus in the selling cars, the super, the fantastic under now. So ಇದಕ್ಕೆಲ್ಲ ಕಾರಣ ನಮ್ಮ ಪ್ರೀತಿಯ ಗ್ರಾಹಕರು. ಅದೇ ರೀತಿ ನಮ್ಮ ಈ ನ್ಯೂ ಸೆಲೆರಿಯೋ 2021 ನ್ಯೂ ಫೀಚರ್ಸ್, the first of all 3D ornate design, design, radiant grille with sharp tone accents, animated sweeping headlamps, Armani black 15-inch alloy wheel, the next generation powertrain dual VVT cooled EGR, dual VVT with BS6 complex vehicle. One more is the best, India's most fuel efficiency. The 26.28 kmpl mileage is the best mileage in car. ಇದೇ ವೇಳೆ ಕಂಬಳ ಓಟಗಾರ ಶ್ರೀನಿವಾಸ್ ಗೌಡ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತ್ ಆಟೋಕಾಸ್ನ ಝೋನಲ್ ಹೆಡ್ ಸಂದೀಪ್ ಜೈನ್, ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೋನ್ಸಾಲಿಸ್, ಸೇಲ್ಸ್ ಮ್ಯಾನೇಜರ್ ಶಿವಕೀರ್ತಿ ಉಪಸ್ಥಿತರಿದ್ದರು. ಸುಜನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಹೊಸ ಸೆಲೆರಿಯೋ ಹಿಲ್ ಹೋಲ್ಡ್ ಅಸಿಸ್ಟ್ ಸೇರಿದಂತೆ 12 ಹೊಸ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಹೊಂದಿದೆ. ಈ ಹ್ಯಾಚ್ಬ್ಯಾಕ್ನ ಹೊಸ ಎಂಜಿನ್
K10C ಪ್ರತಿ ಲೀಟರ್ ಪೆಟ್ರೋಲ್ಗೆ 26.68 ಕಿಲೋಮೀಟರ್ ಮೈಲೇಜ್ ಅನ್ನು ನೀಡುತ್ತದೆ. ಇದು ದೇಶದಲ್ಲೇ ಅತ್ಯಂತ ಹೆಚ್ಚು ಇಂಧನ ದಕ್ಷತೆಯ ಪೆಟ್ರೋಲ್ ಕಾರ್ ಆಗಿದೆ. ಇದರ ಬೆಲೆ ಆರಂಭಿಕ 4.99 ಲಕ್ಷದಿಂದ 6.94 ಲಕ್ಷದವರೆಗೆ ಇದೆ. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.